ಏನ್ರಿ ಇಂದ್ರಜಿತ್ ಲಂಕೇಶ್ ಅವ್ರೆ, ನಾಲ್ಗೆ ಉದ್ದ ಇದೆ ಅನ್ಬಿಟ್ಟು ಏನ್ ಬೇಕಾದ್ರೆ ಮಾತಾಡ್ತೀರಾ? ಏನ್ ಮೀಡಿಯಂ ಮುಂದೆ ಇದೆ ಅನ್ಬಿಟ್ಟು ಏನ್ ಮೈ ಮೇಲೆ ದೆವ್ವ ಬಂದಂಗ ಆಡ್ತಿದ್ದೀರಾ? ಏನ್ರಿ ನಾ ಬಾಸ್ ಹೇಳಿದ ಅವತ್ತು ತಲೆ ಹೊಡಿತೀನಿ ಅಂತ ಹೇಳಿದ್ರ ತಲೆ ತೆಗಿತೀನಿ ಅಂತ ಹೇಳಿದ್ರ? ಯಾರು ಇಟ್ಕೊಂಡಿದ್ರಿ ಕಿವಿಗೆ ಅವತ್ತು, ಇಲ್ಲ ಕಣ್ಣಿಗೆ ಇಟ್ಕೊಂಡಿದ್ರಿ? ಬಾಸ್ ಹೇಳಿದ್ದು ನನ್ನ ಆಂಗಲಲ್ಲಿ ತದ್ಲಾಕೊಂಡ್ರೆ ತಲೆ ತೆಗಿತೀನಿ ಅಂತ ಹೇಳಿದ್ದು, ತಲೆ ಹೊಡಿತೀನಿ ಅಂತಲ್ಲ. ಆತರ ಮಾತು ಯಾರಿಗೆ ಗೊತ್ತಾ ಜಾಸ್ತಿ ಕೇಳೋದು? ಆತರ ಮಾತು ಯಾರ ಬಾಯಲ್ಲಿ ಗೊತ್ತಾ ಜಾಸ್ತಿ ಬರೋದು? ಯಾರ ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಬಾಯಲ್ಲೇ ಬರೋದು. ಫಸ್ಟ್ ಆಫ್ ಆಲ್ ನಮ್ ಬಾಸ್ ಪರ್ಸನಲ್ ವಿಷಯಕ್ಕೆ ಬರೋಕೆ ನೀವು ಯಾರು? ಸ್ವಾಮಿ ನೀವು? ನಿಮ್ದೇನಿದೆ ಕೆಲಸ ನೀವು ಮಾಡ್ಕೊಂಡಿರಿ. ನಮ್ ಬಾಸ್ ವಿಷಯಕ್ಕೆ ಬರಕ್ ಹೋಗ್ಬೇಡಿ. ನಾವು ಅಭಿಮಾನಿಗಳು ಒಂದ್ ಪಕ್ಷ ನಾವು ಕೇಳ್ಬೋದು, ಬಾಸ್ ಹಿಂಗಾಯ್ತಲ್ಲ ಬಾಸ್, ಯಾಕೆ ಬಾಸ್ ಅಂತ. ನಾವೇ ಸುಮ್ಮನಿದೀವಿ, ಅದು ನಮ್ ಬಾಸ್ ಪರ್ಸನಲ್ ವಿಷಯ. ನಾವು ಅಭಿಮಾನಿಗಳು ಹೆಂಗಿರ್ಬೇಕು ಹಂಗಿದೀವಿ. ಅಂತಂದ್ರೆ ನೀವೇನ್ರಿ ಗಡ್ಡೆಲ್ಲಾಡ್ಸಕ್ ಬರೋದಿಲ್ಲಿ? ಅವ್ರದ್ದು ಏನಿದೆ ಮ್ಯಾಟ್ರು, ಅವ್ರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಾಸು ಕ್ಲಿಯರ್ ಮಾಡ್ಕೊಳ್ತಾರೆ. ಕಂಪ್ಲೇಂಟ್ ತಗೊಂಡಿದಾರಲ್ಲ ಪೊಲೀಸ್ನವರು, ಎಂಕ್ವೈರಿ ಮಾಡ್ತಾ ಇದಾರೆ ತಾನೆ? ಮಾಡಕ್ ಬಿಡಿ. ಏನವ್ರು ಎಂಕ್ವೈರಿ ಮಾಡದೇ ಇರೋದಕ್ಕೆ ನಿಮ್ಗೆ ಅವರು ಕೈ ಬಳೆ ತೊಡ್ಕೊಂಡಿರೋ ತರ ಕಾಣಿಸ್ತಾರ? ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ರು. ಡಿಪಾರ್ಟ್ಮೆಂಟ್ ಬಗ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ? ಯಾರ ಹೆಸರು ತಗೊಳ್ತೀರಾ? ಮೈಸೂರಲ್ಲಿ ಒಬ್ರು ಹೆಸರು ತಗೊಳ್ತೀರಾ? ಅವರು ಡ್ರಿಂಕ್ಸ್ ಕೊಡಿಸ್ತಾರಂತೆ, ಊಟ ಕೊಡಿಸ್ತಾರಂತೆ, ಅದಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅಂತ ಬಂದ್ ನೋಡಿ. ಇಲ್ಲ ಯಾರು ಕೇಳಿ, ಡಿಪಾರ್ಟ್ಮೆಂಟ್ ಅಲ್ಲಿ ಮಾತು ಹೇಳಿ. ತಗತಾರೆ, ತಗೊಂಡು ಹೊಡಿತಾರೆ. ಅವ್ರದವ್ರು ವೈಯಕ್ತಿಕ ಸ್ವಾಮಿ. ಎಣ್ಣೆನಾರ ಓಡಿಸ್ತಾರೆ, ಇಲ್ಲ ಊಟನಾರ ಕೊಡಿಸ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಡ್ರಿಂಕ್ಸ್ ಮಾಡಿಸ್ತಾರೆ, ಊಟ ಮಾಡಿಸ್ತಾರೆ ಅಂತ ಬಿಟ್ಟು ಅವ್ರು ಹೇಳ್ದಂಗೆ ಕೇಳಕ್ಕಾಗುತ್ತೆ ಡಿಪಾರ್ಟ್ಮೆಂಟ್ ಅವರು? ಹೈಯರ್ ಅಥಾರಿಟಿ ಅಂತ ಇರುತ್ತೆ, ಅವ್ರು ಹೇಳ್ದಂಗೆಲ್ಲ ಕೂತ್ಕೊಂಡ್ರೆ. ಡ್ರಿಂಕ್ಸ್ ಕೊಡ್ಸಿದ ಮಾತ್ರಕ್ಕೆ, ಊಟ ಕೊಡ್ಸಿದ ಮಾತ್ರಕ್ಕೆ ಪೊಲೀಸವ್ರು ಹೇಳ್ದಂಗೆ ಕೇಳ್ಕೊಂಡಿರಲ್ಲ. ಪೊಲೀಸ್ನವ್ರಿಗೂ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಅದು ಅವರ ಫ್ರೆಂಡ್ಶಿಪ್ ಏನಾರ ಮಾಡ್ಕೋತಾರೆ. ಅದನ್ನ ಸರಿಯಾಗಿ ತಿಳ್ಕೊಳ್ದಾನೆ ಮೀಡಿಯಾ ಮುಂದೆ ದೊಡ್ಡ ಪುಡಾಂತರ ಬಂದು ಹೇಳ್ತಾ ಇದ್ದಾರಲ್ಲ, ನೀವು ಕರೆಕ್ಟ್ ಆಗಿದ್ದೀರಾ? ನಿಮ್ಗೆ ಒಂದ್ ಮಾತೇಳ, ನಿಮ್ಗೆ ಮತ್ತೆ ನಿಮ್ಮಂತವ್ರಿಗೆಲ್ಲ ಹೆಂಗೆ ಗೊತ್ತಾ? ದರ್ಶನ್ ಅನ್ನೋ ಹೆಸರಿಂದ ಏನಾರ ಆದಾಯ ಇತ್ತಾ? ಅದೆಲ್ಲೆಲ್ಲಿ ಬರ್ದಿಟ್ಕೊಂಡಿರ್ತಾರ ರಾತ್ರಿ ಕೂತ್ಕೊಂಡು, ಎಲ್ಲ ಹಿಂಗೆ ಹಂಗೆ ಅಂತ ಹೇಳ್ತೀರಾ. ಅವರಿಂದ 3 ಕಾಸಿನ ಆದಾಯ ಇಲ್ವಾ? ಹಿಂಗ್ ಬರ್ತೀರ. ನಿಮ್ಮಂತವ್ರು ಅವ್ರ ಮುಂದೆ ಯಾವತ್ತಿದ್ರು ಹಂಗೆ ಇರ್ತೀರ. ಯಾಕೆ ಸುಮ್ನೆ ನಮ್ಮಂತವ್ರ ಬಾಯಲ್ಲಿ ಅನ್ನಿಸ್ಕೊಂಡು ಸಣ್ಣವರಾಗ್ತೀರಾ? ತಲೆಲಂತೂ ಕೂದಿಲ್ಲ, ಬುದ್ಧಿನಿಲ್ವ ಸ್ವಾಮಿ? ಮಾತಾಡಬಾರ್ದು ನಿಮ್ಮ ಇದಕ್ಕೆ. ಯಾಕೆಂದ್ರೆ ಒಂದ್ ಹೇಳ್ತೀನಿ ಕೇಳಿ, ನನಗಿಂತ ಏಜ್ ಅಲ್ಲಿ ದೊಡ್ಡವ್ರು ನೀವು, ಆದ್ರೆ ನಮ್ಮ ಮುಂದೆ ನೀವು ತುಂಬಾ ಚಿಕ್ಕವರಾಗ್ಬಿಟ್ಟಿದ್ದೀರಾ. ಒಂದ್ ಹೇಳ್ತೀನಿ ಕೇಳ್ರಿ, ಯಾರಿಗೆ ಏನ್ ಬೆಲೆ ಕೊಟ್ಟು ಮಾತಾಡಬೇಕು ಅನ್ನೋದು ನಮಗೆ ನಾವು ಕಲ್ತಿದೀವಿ. ನಮ್ ಬಾಸ್ ಅದನ್ನ ಹೇಳ್ಕೊಟ್ಟಿದ್ದಾರೆ, ಯಾವ್ದ್ರೆ ಹೆಂಗ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಗೊತ್ತು, ನಿಮ್ಮಂತವ್ರಿಗೆ ಹೆಂಗ್ ಮಾತಾಡೋದು ಗೊತ್ತು. ಒಂದ್ ಪಕ್ಷ ಸೇಮ್ ಟು ಸೇಮ್ ಏಜ್ ಆಗಿದ್ರೆ ಮಾತಿನ ವೇನೇ ಚೇಂಜ್ ಆಗ್ತಿತ್ತು. ಬಿಡಿ ಅದು. ಫಸ್ಟ್ ಆಫ್ ಆಲ್ ನೀವು ನಮ್ ಬಾಸ್ ಪರ್ಸನಲ್ ವಿಷಯಕ್ಕೆ ಬಂದಿರೋದೇ ತಪ್ಪು. ಎರಡನೇದು, ಯಾವ್ದೋ ಹೋಟೆಲ್ ವಿಷಯ ಹೇಳಿದ್ರಲ್ಲ, ಆ ಘಟನೆ ನಡೀತು ಅಂದ್ರಲ್ಲ, ಇದ್ರಾವತ್ ನೀವು ಇಲ್ಲ ತಾನೆ? ಇದ್ದಿದ್ರೆ ಅವತ್ತು ಕೇಳ್ಬೋದಾಗಿತ್ತು. ಒಂದ್ ಪಕ್ಷ ಇಲ್ಲ ಅನ್ಕೊಳ್ಳಿ, ನಿಮ್ಗೆ ಯಾವನ 3ನೇ ಒಬ್ಬ ಹೇಳ್ದ, ಅವ್ನು ಹೇಳಿದ ತಕ್ಷಣ ನಂಬಿಡ್ತೀರಾ? ಇವಾಗ ಒಂದ್ ಪಕ್ಷ ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಈ ತರ ದರ್ಶನ್ ಫ್ಯಾನ್ ನಿಮ್ಗೆ ನನಗೆ ಹೊಡೆದ್ಬಿಟ್ಟ ಅಂತ, ಹಲ್ಲೆ ಮಾಡ್ಬಿಟ್ಟ ಅಂತ, ಹಂಗಂತ ಹೇಳ್ಬಿಟ್ಟು ಬಂದವ್ರು ನಮ್ಗೆ ಅರೆಸ್ಟ್ ಮಾಡ್ಬಿಡ್ತಾರ? ಎಂಕ್ವೈರಿ ಮಾಡ್ತಾರ ತಾನೆ? ಸತ್ಯ ಏನಿದೆ, ಸುಳ್ಳೇನಿದೆ, ಯಾರು ತಪ್ಪಿತಷ್ಟು, ಯಾರ್ದು ಒಳ್ಳೆಯವರು ಅಂತ ತನಿಖೆ ಮಾಡ್ತಾರ ತಾನೆ? ಮಾಡೋರ್ಗು ವೆಯ್ಟ್ ಮಾಡಬೇಕು. ನೀವು ಅಲ್ಲಿ ಹೋಗಿ ಅವತ್ತು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಹೋಟ್ಲ್ ಮಾಲಕ ಹತ್ರ ಕೇಳಬೇಕಿತ್ತು, ಇದು ಸತ್ಯನಾ? ನೀವ್ ಹೇಳೋರಲ್ಲ ದರ್ಶನ್ ಮತ್ತೆ ದರ್ಶನ್ ಗ್ಯಾಂಗ್ ಅವರಿಂದ ಸಪ್ಲೈರ್ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು, ನೀವು ಕೇಳಿದ್ರ? ಇಲ್ಲ, ನಿಮ್ಗದ್ ಬೇಕಾಗಿಲ್ಲ. ಒಂದು ಪಕ್ಷ ಇವಾಗ ಒಬ್ಬ ನನ್ನಂತ ಮನುಷ್ಯ ನಿಮಗೆ ಹೊಡೆದ್ರೆ ಒಂದು ಪಕ್ಷ ಸಣ್ಣ ಪುಟ್ಟ ಗಾಯ ಆಗ್ಬೋದು, ಇಲ್ಲ ಕೆನೆನೆ ಊದ್ಕೋಬಹುದು ಆ ಕ್ಷಣಕ್ಕೆ. ಆ ಗಜ ಒಳದ್ರೆ ಉಳ್ಕತಲ್ಲ ಸ್ವಾಮಿ. ತಮಾಷೆ ಮಾಡ್ತೀರಾ ಮೀಡಿಯಾ ಮುಂದೆ ಬಂದು, ಸುಮ್ಮನೆ ಯಾಕೆ ಜೋಕರ್ ಆಯ್ತೀರಾ? ನಿಮ್ನಲ್ಲಿ ಕಾಮಿಡಿ ಶೋ ಅಲ್ಲಿ ಇಜಿಲ ಅಂತಾರೆ, ಸಾಕು ಅಷ್ಟೇ ಕಾಮಿಡಿ. ನಿಮ್ಗೆ ಮತ್ಯಾಕ್ ಬೇಕು? ಜನ ನಂಬಂತ ಸುಳ್ಳು ಹೇಳ್ರಿ. ನೀವ್ ಹಂಗೆ ಇದ್ ಮಾಡೋದಾಗಿದ್ರೆ ಕರ್ಕೊಂಡು ಸ್ಟೇಷನ್ಗೆ ಹೋಗೋದಾಯ್ತಲ್ಲ ಸ್ವಾಮಿ.
ಇಲ್ಲ ನನಗೆ ಅನ್ಯಾಯ ಆಗಿದೆ, ನಿಮ್ಗೆ ಅನ್ಯಾಯ ಅಲ್ಲ, ನಾನು ಇರ್ತೀನಿ, ನಾನು ಯಾವ ಸ್ಟಾರ್ ಪರನೋ ಅಲ್ಲ, ನಾನು ಯಾರು ಪರನೋ ಅಲ್ಲ ಅನ್ನೋರು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಮಾತಾಡ್ತೀರಾ ಪೊಲೀಸರ ಬಗ್ಗೆ? ಅದ್ ನಿಮ್ಗೆ ಅಲ್ಲಿ ಸರಿ ಇಲ್ಲಲ್ವಾ? ಬೆಂಗಳೂರು ಕೊಡ್ಬೇಕಿತ್ತು, ಯಾಕೆ ಕೊಡ್ಲಿಲ್ಲ? ಈಗ ಬಂದಿದ್ದೀರಾ ಎಲ್ಲ ಮುಗಿದ್ಮೇಲೆ. ಈ ಮಾತಿಗೆ ನಾನು ಅರ್ಥ ಇಲ್ಲ ಒಂದು, ಇವ್ ಬಂದಿರೋದಕ್ಕೆ ಬೇರೆಯವ್ರು ಹೇಳ್ತಾರಲ್ಲ, ನಾನು ಗಂಡಸು, ನಿಮ್ಗೆ ಗಂಡಸು ಅನ್ಕೊಂಡೆ ನಾನು ಹೇಳ್ತಿದ್ದೀನಿ. ಎಲ್ಲೆಯ ಮಲಗಿದ್ದೆ, ಎಲ್ಲಿ ಮಲಗಿದ್ದೆ ಎಷ್ಟು ದಿನ? ಈಗ ಬಂದಿದ್ದೀರ ಅಳ್ಳಾಡಿಸ್ಕೊಂಡು ಹೋಟ್ಲಿಗೆ. ಅವ್ರ ಜೊತೆ ಯಾರ ಹೋಗ್ತಾರೆ, ನೀನ್ ಯಾವನೇ ಕೇಳಕ್ಕೆ? ನೀನ್ ಯಾರು ಕೇಳಕ್ಕೆ? ನೀನಾರ ಅವ್ರಿಗೆ ಅನ್ನ ಹಾಕ್ತಿದೀಯಾ? ಇಲ್ಲ ತಾನೆ? ಅನ್ನ ಹಾಕ್ತಾರೆ ಕೇಳಿದ್ರೆ ನೀನ್ ಯಾರು? ಅನ್ನ ಹಾಕ್ದವ್ನ ಅವ್ರು ಬಿಡ್ಕೊಡ್ತಾ ಇಲ್ಲ ಅಂತ ನೀನ್ ಅನ್ನ ಹಾಕದ್ ನೀನ್ ಅವ್ರ ಬಗ್ಗೆ ಏನೇ ಮಾತಾಡೋದು? ನೀನು ಹುಡುಗನಾರು ಬಂದು ಹೇಳಿದ್ ನಾನು ಕರ್ಕ ಬಂದು ನಿಲ್ಸು ಹುಡುಗನ, ನನಗೆ ದರ್ಶನ್ ಅವ್ರು ಹೊಡೆದಿದ್ದಾರೆ ಅಂತ ಹೇಳ್ಸೋ, ಅವಾಗ ಒಪ್ಕತ್ತೀನಿ ನೀನ್ ಅದು ಅಂತ. ಇಲ್ಲ ಅಂದ್ರೆ ಜನನೇ ಡಿಸೈಡ್ ಮಾಡ್ತಾರೆ. ನಿನ್ ಫ್ಯಾಮಿಲಿ ಆದ ಘಟನೆಗೆ ನೀನ್ ತಲೆ ತೂಗ್ದಿಲ್ಲ, ಇಲ್ಲಿ ಬಂದಿದ್ಯಾ ಅಳ್ಳಾಡ್ಸ್ಕೊಂಡು ನಂದೆಷ್ಟು ಅಂತ. ಈ ಮೊನ್ನೆ ಅಷ್ಟೇ ಇನ್ನೊಂದು ಹೇಳ್ತೀಯಾ, ರೈತರು ಅಪಾಸಿಟರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬೈಲಿಗೆ ಎಂತೆಂತ ಮಾತು ಬರ್ತಾವ, ಹೊಡಿತಾರೆ ರೇಟಿಗೆ ಅಂತ ಹೇಳ್ಬಿಟ್ಟು. ರೈತರಿಗೂ ವೇಟರ್ಗೂ ಏನೇ ಸಂಬಂಧ? ಏನ್ ಸಂಬಂಧ? ಒಂದೇಳ ನೀವ್ ಜಾತಿ ಜಾತಿ ಅಂತ ತರ್ತಿದ್ಯಲ್ಲ, ಅವ್ರನ್ನ ಪ್ರೀತಿಸೋ ಅಭಿಮಾನಿಗಳು ಜನಗಳು ಏನು ಅವ್ರ ಎಂತರೊಂದು ಗೊತ್ತಿರುತ್ತೆ. ನೀನೊಬ್ಬ ಪುಳ್ಳಂಗೋಗಿ ಅಳ್ಳಾಡ್ಸ್ಕೊಂಡ್ ಜಾತಿ ಅಂತ ಹೇಳ್ಬಿಟ್ರೆ ಯಾರೋ ಎಲ್ಲ ಅಯ್ಯೋ ಎಲ್ಲ ಮುತ್ಕೆ ಬೀಳ್ತಾರೆ, ದರ್ಶನ ಮೇಲೆ ದರ್ಶನ ಕೆಟ್ಟ ಸುತ್ತಾರೆ ಅಂತ ನೀನು ಅಂದ್ಕೊಂಡಿರೋದು ನಿನ್ ಭ್ರಮೆ, ನಿನ್ನ ಭ್ರಮೆ. ತಿಳ್ಕೊ. ಒಂದ್ ಹೇಳ್ತೀನಿ ಕೇಳು, ಹೋಟ್ಲಲ್ಲಿ ಸಾವಿರ ಹತ್ರ ಗಲಾಟೆಗಳಾಗ್ತವೆ. ನಾನ್ ದುಡ್ಡು ಕೊಡ್ತೀನಿ ಕಣೆ, ನಾನು ಸರ್ವಿಸ್ ಮಾಡ್ಲಿಲ್ಲ ಹೋಗಿದ್ದೀನಿ, ಹೋಟ್ಲ್ ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲ ನನ್ನ ಹೋಟ್ಲ್ ಸ್ನೇಹಿತ ಆಗಿದ್ರೆ ಎರಡು ಬಿಡ್ತೀನಿ, ಸರಿ ಬುದ್ಧಿ ಹೇಳ್ಕೊಡೋ ಅಂತ ಹೇಳ್ಬಿಟ್ಟು ಕರೆ ಮಾಡೋ ಕೆಲಸ. ನಾನಾದ್ರೆ ನಿಮ್ ಹೋಟ್ಲ್ ಸ್ನೇಹಿತ ಕಣೋ, ನಾನು ಪರವಾಗಿಲ್ಲ. ಬೇರೆಯವ್ರು ಬಂದ್ರೆ ಏನೋ ಮಾಡ್ತೀರಾ, ಮರ್ಯಾದೆ ಹೋಗಲ್ವೇನೋ ನಿಮ್ ಓನರ್ದು ಅಂತ ನಾನು ಬುದ್ಧಿ ಹೇಳ್ತೀನಿ. ಹಂಗ್ ಮಾತ್ರಕ್ಕೆ ಸಾಯೋತ ಹೊಡೆದ್ಬಿಟ್ರು ಅಂತ ಹೇಳಕ್ಕಾಯ್ತದ? ಮಾತಲ್ಲಿ ನಿಗಾ ಬೇಡವ ಸ್ವಾಮಿ. ಇನ್ನೊಂದು ಯಾರೋ ಅರುಣ್ ಕುಮಾರಿ ಅಂತ, ಅವ್ರಿಗೆ ದಲಿತ ಅನ್ನೋ ಜಾತಿ ಸೇರಿಸ್ತೀರಾ. ಫಸ್ಟ್ ಆಫ್ ಆಲ್ ನಿಮ್ದು ಯಾವ ಜಾತಿ? ಏನ್ ನೀವು ಹುಡ್ತಾಗ ನಿಮ್ಮ ಅಮ್ಮನ ಹೆಸರು ಹೇಳಿದ್ರು ಇಲ್ಲ ಜಾತಿ ಹೆಸರು ಹೇಳಿದ್ರು? ಆನ್ಸರ್ ಮಾಡಿ ಸ್ವಾಮಿ. ಇದಕ್ಕೆ ಕ್ವಶನ್ ಕೇಳ್ತಾ ಇದ್ದೀನಿ. ನಾನೊಬ್ಬ ಜನಸಾಮಾನ್ಯ ಅಭಿಮಾನಿಯಾದಂಗೆ ಇರ್ಲಿ. ಜಾತಿ ಜಾತಿ ಅಂತಿದ್ರಲ್ಲ ನೋಡಿ, ಒಂದ್ ಹೇಳ್ತೀನಿ, ಜಾತಿ ಜಾತಿ ಅನ್ಕೊಂಡು ಬೇಡ. ಇವಾಗ ಬರ್ಲಿ ಬಂದಾಗ ಮಾತಾಡುವನ. ಜಾತಿ ಜಾತಿ ಅನ್ಕೊಂಡು ಸಾಯ್ತಾರಲ್ಲ ಕೆಲವರು, ಒಬ್ಬ ಇದಾರಲ್ಲ ಸಾಯ್ಲಿ. ಮೋಸ್ಟ್ ನೀವು ಅದೇ ಕ್ಯಾಟಗರಿ ಇರ್ಬೇಕು ಅನ್ಸುತ್ತೆ. ಒಂದೇಳ ನಿಮ್ಗೆ ಮುಂದೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಹಿಂದೆಯಿಂದ ಈ ತರ ನವರಂಗಿಗಳ ಆಟ ಆಡ್ತೀರಾ. ಕೂಸರು ಒಳ್ಳೆ ನವರಂಗಿ. ಇನ್ನೊಂದು ಐತೆ, ಬೇಡ. ಯಾಕೆ ಬೇಕು? ನೀವೇನೋ ಲಜ್ಗೆಟ್ಟವ್ರು, ನಾವು ಲಜ್ಜೆಗೆಟ್ಟವ್ರ? ನಿಮ್ಮಂತವ್ರು ಸಾವಿರ ಜನ ಬಂದ್ರು ನಮ್ ಬಾಸ್ತು ಒಂದ್ ಕೂದಲು ಕೂಡ ಕಿತ್ತಳಕಲ್ಲ ಕಾಲ್ದು. ಈ ತರ ಪುಳ್ಳಂಗೋಗಿ ಆಟ ಆಡ್ಕೊಂಡು ಬಂದವರೆಲ್ಲ ನಮ್ ಬಾಸ್ ಕಾಲ್ ಕೆಳಗಡೆ ಇರ್ತಾರೆ, ಸಲ ಅಲ್ಲೇ ಇರ್ತಾರೆ. ಬೇರೆ ಯಾವ್ದಾರ ನವರಂಗಿ ಆಟ ಇದ್ರೆ ಆಡಿ ಸ್ವಾಮಿ ಬೇರೆಯವ್ರ ಹತ್ರ. ನಮ್ ಬಾಸ್ ಹತ್ರ ಇಟ್ಕೊಂಡೋಗಿ ಬರಬೇಡಿ. ಹೋಗ ಅರುಣ್ ಕುಮಾರ್ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಅವಳೇ ಒಳ್ಳೆ ಕೆಲಸ ಮಾಡೋಳ. ಅವಳು ಮಾಡೋ ಹಲ್ಕೆ ಕೆಲ್ಸಕ್ಕೆ ಇನ್ನೊಂದು ಜಾತಿ ಹೆಸರು ತರ್ತೀರಾ. ಅವಳೇನು ಒಳ್ಳೆ ಕೆಲಸ ಮಾಡೋಳು ಸ್ವಾಮಿ. ನೀವೇ ನೋಡ್ತೀರಾ, ಮೊನ್ನೆ ನಮ್ ಕೆಲವರು ಫಿಲಂ ಇಂಡಸ್ಟ್ರಿವರೆಗೂ ಮೋಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಬಂದು ಮಾತಾಡಿದ್ದಾರೆ. ಅವ್ರದೆಲ್ಲ ಮಾತಲ್ಲ. ಅರುಣ್ ಕುಮಾರ್ ಅಷ್ಟೇ ನಿಮ್ಗೆ ಕಣ್ಣಿ ಕಾಣಿಸಿದ್ದ. ಅವಳು ಸ್ವಲ್ಪ ಕಷ್ಟದಲ್ಲಿರೋಳು. ಎಷ್ಟು ತಗೊಂಡ್ರಿ ಸ್ವಾಮಿ? ಇಲ್ಲ ಬೇರೆ ತರ ಏನಾರ ತಗೊಂಡ್ರ? ಸಮಥಿಂಗ್ ಎಷ್ಟು ಮಾತಾಡ್ಕೊಂಡ್ರಿ? ಏನ್ ಇಲ್ದೇ ಇರೋದು ಇದು ಜನಗಳ ಮೇಲೆ ಅಭಿಮಾನ, ಪ್ರೀತಿ, ಕಾಳಜಿ ಹೆಣ್ಮಕ್ಳ ಮೇಲೆ ಇವಾಗ ಉಟ್ಕೊಬಿಟ್ಟೈತೆ. 2 ವರ್ಷದಿಂದ ಎಲ್ಲೋಗಿದ್ರಿ ಸ್ವಾಮಿ? ಎಲ್ ಮಲಗಿದ್ರಿ? ನಾನ್ ಹೇಳ್ತೀನಿ ಕೇಳಿ, ನಾನ್ ಬೇರೆಯವ್ರ ತರ ಮಾತಾಡ್ಸಲ್ಲ. ಆಗ್ಲೂ ಅದನ್ನ ಹೇಳ್ತಿದ್ದೀನಿ, ಈಗಲೂ ಅದ್ ಹೇಳ್ತೀನಿ, ನಾಳೆ ಕೇಳೋರು ಅದ್ ಹೇಳ್ತೀನಿ. ಎಲ್ ಮಲಗಿದ್ರಿ 2 ವರ್ಷದಿಂದ? ಇವಾಗ ಅಭಿಮಾನ ತೋರಿಸಿದ್ರಿ ಜನಗಳ ಮೇಲೆ, ಹೆಣ್ಮಕ್ಳ ಮೇಲೆ ಅಭಿಮಾನ ತೋರಿಸಿದ್ರೆ ಎಲ್ ಮಲಗಕ್ಕೆ ಹೋಗಿದ್ರಿ ಸ್ವಾಮಿ? ಇವಾಗ ಬಂದು ಹಾರಾಡ್ತಿದ್ರಲ್ಲ, ಅವಾಗ ಹೋದಾಗಲ್ಲ ಕಷ್ಟ, ಜನ ಕಷ್ಟದಲ್ಲಿಲ್ವಾ? ಆಕ್ಸಿಜನ್ ಜನ ಸತ್ರು, ಊಟ ಜನ ಪರದಾಡಿದ್ರು, ರಸ್ತೆಲಿ ಬಿದ್ರು. ಆ ಟೈಮಲ್ಲಿ ಬೇಡ ಮಾಡಿದಾರೆ, ದೇವ್ರು ನೋಡ್ತಾನೆ, ಅವನೊಬ್ಬ ಕಾಪಾಡ್ತಾನೆ ನಮ್ಮ ಬಾಸ್ನ. ಆ ಟೈಮಲ್ಲಿ ಅನ್ನ ಹಾಕಿದ್ದಾರೆ, ಅದವ್ರ ಕಣ್ಣಿಗೆ ಅಂತವ್ ಕಾಣ್ತವೆ, ನಿಮ್ಮಂತವ್ರ ಕಣ್ಣಿಗೆ ಇಂಥವ್ ಕಾಣ್ತವೆ. ಅದಕ್ಕೆ ದೇವ್ರು ಹಂಗೆ ಇಟ್ಟಿದ್ದಾನೆ, ನಿಮ್ಗೆ ಹಿಂಗೆ ಇಟ್ಟಿದ್ದಾನೆ. ಯಾವತ್ತು ನೀವು ಅವ್ರವೇ ದಾಟಲ್ಲ, ಅವ್ರು ದಾಟು ಕೂಡ ಬರಕ್ಕಾಗಲ್ಲ. ಮನ್ಸಲ್ಲಿ ಇಟ್ಕೊಳ್ಳಿ ಇದನ್ನ. ಇನ್ನೊಂದು, ನೀವು ಅವಳು ಪರ ಹೋಗೋದಿದ್ರೆ ಹೋಗಿ, ಅವ್ರ ಹೆಸರಲ್ಲಿ ಇನ್ನೊಂದು ಜಾತಿ ಹೆಸರು ತರೋದಾಗ್ಲಿ, ನಮ್ಮ ರೈತರ ಬಗ್ಗೆ ಮಾತಾಡೋದಲ್ಲ ಮಾಡಕ್ ಹೋಗ್ಬಿಡಿ. ನಿಮ್ ತೆವಳಿಗೆ ಯಾಕ್ರಿ ನಮ್ಮ ರೈತರ ವಿಷಯ ಆಗ್ಲಿ, ನಮ್ಮ ಬೇರೆಯವ್ರ ಜಾತಿಗಳ ಹೆಸರು ತಗೊಳ್ತೀರಾ? ನಿಮ್ಗಿದ್ರೆ ನೀವು ಮಾಡ್ಕೊಳ್ಳಿ ಬೇರೆ ವಿಚಾರಗಳನ್ನ. ಅದ್ ಬಿಟ್ಬಿಟ್ಟು ನಿಮ್ಗೆ ಯಾವನೊಬ್ಬ ಪುಂಕ್ತಾನೆ, ಇರ್ಬನ್ ಮೀಡಿಯಾ ಮುಂದೆ ಹಾರಾಡ್ತೀರಾ. ಫಸ್ಟ್ ತಲೆ
ಒಡಿಯೋದ್ಕೂ ತಲೆ ಹಿಡಿಯೋದ್ಕೂ ಮತ್ತೆ ತಲೆ ತೆಗಿಯೋದ್ಕೂ ವ್ಯತ್ಯಾಸ ತಿಳ್ಕೊಳ್ಳಿ ಸ್ವಾಮಿ. ತಿಳ್ಕೊಂಡು ಆಮೇಲೆ ಮೀಡಿಯಾ ಬಂದೆ ಬಂದು ಮಾತಾಡಿ. ಅದಕ್ಕೆ ಹೇಳೋದು, ಫಸ್ಟ್ ಮಾತಲ್ಲಿ ನಿಗಾ ಇರ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಬಾರ್ದು. ಶುದ್ಧ ಮಾತಾಡೋದಲ್ಲ. ಲಾಕ್ಡೌನ್ ಅವಾಗ ಹೆಣ್ಮಗ ಅವಾಗಲೇ ಕೆಲಸ ಮುಗಿಸ್ಕೊಂಡು ಎಲ್ಲ ಓಡಾಡ್ಬೇಕಾದ್ರೆ ಜನಗಳು ಕಷ್ಟದಲ್ಲಿದ್ದಾಗ ನಿಮ್ ಕಣ್ಣಿಗೆ ಕಾಣಲಿಲ್ಲ. ಈಗ ಇವಳು ಮೌನ್ ಕುಮಾರ್, ಯಾಕೆಂದ್ರೆ ಗ್ಯಾಂಗ್ ಒಂದೇ ತರ ಇದೆ ಬಿಡಿ. ನೀವು ಅವ್ನು ಸಪೋರ್ಟ್ ಹೋಗ್ತೀರಾ ಅಂದ್ರೆ ನಿಮ್ದು ಅವ್ರು ಒಂದೇ ಕ್ಯಾಟಗರಿ. ಅವ್ಳು ಬ್ಯಾಂಕ್ ಮ್ಯಾನೇಜರ್, ನೀವು ಬ್ಯಾಂಕ್ ಅಸಿಸ್ಟೆಂಟ್ ಇಲ್ಲ ಬ್ಯಾಂಕ್ ಓನರ್ ಇಲ್ಲ ಕ್ಲರ್ಕ್ ಇರ್ತೀರಾ. ಸರಿಯಾಗಿ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗಿದೆ. ನಿಮ್ಮಂತವ್ರಿಗೆ ಜನರೇ ಉತ್ತರ ಕೊಡ್ಬೇಕು. ಸರಿನಾ? ಅನ್ಭವಿಸ್ತೀರಾ? ಜನಗಳು ಉತ್ತರ ಕೊಡ್ತಾರಲ್ಲ, ಚೀತು ಅಂತ ಉಗಿತಾರಲ್ಲ, ಅದಕ್ಕಿಂತ ಬೇಕಾ? ನಿಮ್ದು ಯೋಗ್ಯತೆ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನಮ್ ಬಾಸ್ ಬಗ್ಗೆ ಮಾತಾಡೋದಾಗ್ಲಿ, ಅವ್ರ ಪರ್ಸನಲ್ ವಿಷಯಕ್ಕೆ ಬರೋದಾಗ್ಲಿ, ಇವೆಲ್ಲ ವಿಚಾರ ಇಟ್ಕೋಬೇಡಿ. ಏನ್ ಅಭಿಮಾನಿಗಳು ಎಲ್ಲಾ ಟೈಮ್ ಸುಂದಿರ್ತಾರೆ ಅನ್ಕೊಂಡಿದ್ದೀರಾ? ತಾಳ್ಮೆ ಕಳ್ಕೊಂಡ್ರೆ ನಿಮ್ ಏನಂದ್ರೆ ಏನು ಅಲ್ಲ. ನೀವು ತಾಳ್ಮೆ ಕಳ್ಕೊಳಕ್ ಬಿಡಬೇಡಿ. ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿರಿ. ಮಾತಾಡೋದಲ್ಲ ಸುಮ್ಮನೆ. ನಿಮ್ಗಿಂತ ಏಜ ಚಿಕ್ಕವ್ ನಾನು. ಆದ್ರ ಅಭಿಮಾನದಲ್ಲಿ ದೊಡ್ಡವರೇ ಹೇಳ್ಬಿಟ್ಟವ್ರ ಅಭಿಮಾನಿಗಳು ಯಾರು ಎಂತದ್ದು ಅಂತ ಹೇಳ್ಬಿಟ್ಟು. ಅವ್ರ ಮುಂದೆ ಅಲ್ಲ ನೀವು ಯಾರೇ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಇಲ್ಲಿ ಇನ್ನೊಬ್ರು ತೆಗಿತಾರಲ್ಲ ಬೆದರಿಕೆ ಆದ್ರೆ ಏನಲ್ಲ. ನಿಮಗ್ ನಾವ್ ಹೇಳ್ತಿರೋದು ನಮ್ಮ ಬಸ್ ವಿಷಯಕ್ಕೆ ಬಂದ್ರೆ ನಾವು ಬೆದರಿಕೆ ಆದ್ರೆ ಅನ್ಕೊಂಡ್ರು ಪರವಾಗಿಲ್ಲ. ಅವರು ನಾವ್ ನಿಮಗ್ ಬೆದರಿಕೆ ಆಗ್ತದೆ ಅನ್ಕೊಂಡ್ರೆ ಅನ್ಕೊಳ್ಳಿ, ನಮ್ಗೇನಂತೆ. ನಾವ್ ಹೇಳಿರೋದು ಇಷ್ಟೇ, ನಮ್ಮ ವಿಷಯಕ್ಕೆ ನೀವು ಬರಬೇಡಿ. ನಮ್ಮ ಬಾಸ್ ವಿಷಯ ಮೊದಲೇ ಬರ್ಲೇಬೇಡಿ. ಬಂದ್ರೆ ಏನಾಗುತ್ತೆ ಅಂತ ಅನುಭವಿಸ್ತೀರಾ. ನೋಡಿದ್ದೀರಾ? ನೋಡಿ ಯಾಕೆ ಕೈ ಸುಟ್ಕೊಳ್ಳೋದು? ಅಷ್ಟೊಂದು ಆಸೆ ಇದ್ರೆ ಹೋಗಿ ಅಂಡೆ ನೀರಿದ ಅಂಡೆಗೆ ಕೈ ಹಾಕಿ, ಇಲ್ಲ ಗ್ಯಾಸಿಗೆ ಕೈ ಕೊಡಿ. ಅದ್ ಬಿಟ್ಬಿಟ್ಟು ಯಾಕೆ ಬಂದು ಸಣ್ಣದಾಗ ಕೈ ಮಾಡ್ಕೊತೀರ? ದೊಡ್ಡದಾಗ ಸುಡುತ್ತೆ. ಅವಾಗ ಗೊತ್ತಾಗುತ್ತೆ ತಪ್ಪು. ಈ ಸಣ್ಣ ಬೆಂಕಿನ ಎಷ್ಟು ಮಟ್ಟಿಗೆ ಸುಡ್ತದೆ, ದೊಡ್ಡ ಬೆಂಕಿನ ಎಷ್ಟು ಮಟ್ಟಿಗೆ ಸುಡ್ಬೋದು ಅಂತ ಅವಾಗ ಅರ್ಥ ಆಗುತ್ತೆ. ನೀವು ಅನುಭವ ಆಗಿಲ್ಲ, ಹೋಗಿ ಅನುಭವ ಮಾಡ್ಕೊಳ್ಳಿ. ಹೋಗಿ ಇಡೀ ಬೆಂಕಿ ಕೈಯ. ಇನ್ನೊಂದ್ಸಲಿ ನಮ್ ಬಾಸ್ ವಿಚಾರಕ್ಕಾಗ್ಲಿ, ಅವ್ರ ಬಾಸ್ ಹೆಸರು ಯೂಸ್ ಮಾಡ್ಕೊಳ್ಳೋದಾಗ್ಲಿ ಮಾಡೋರ್ಗೆ ಯಾವಾಗ್ಲೂ ಇದೇ ಉತ್ತರಗಳು. ಪೊಲೀಸ್ ತನಿಖೆ ಆಗ್ಲಿ ಅಲ್ಲಿವರೆಗೂ ತಳ್ಕೊಂಬರಯ್ಯ. ನಿನ್ಗೇನು ಅಷ್ಟೊಂದು ಅರ್ಜೆಂಟು? ಏನ್ ನಿಮ್ಮ 25 ಕೋಟಿ ಹೋಗೈತಾ? ಇಲ್ಲ ತಾನೆ? ಏನ್ ನಿಂದಂದ್ರೆ ಗಂಟು ಹೋಗೈತಾ? ಇಲ್ಲ ತಾನೆ? ಮತ್ತೆ ತೆಪ್ಪಗಿರು. ಯಾಕೆ ಹಾರಾಡ್ತಿದ್ಯಾ ಅಷ್ಟೊಂದು? ಇನ್ನೊಂದು ನಿನ್ ಬುದ್ಧಿ ಅಂತ ಗೊತ್ತಾ? ನೀನ್ ಇವತ್ತ ನಿನ್ ಮಾತಲ್ಲಿ ಸತ್ಯನೇ ಇಲ್ಲ. ಪಾಪ ನಮ್ ಚಿರು ಸರ್ ಅವರು ಹೃದಯದಿಂದ ಸತ್ತೋದ್ರೆ ಡ್ರಗ್ಸ್ ತಗೊಂಡ್ ಸತ್ರು ಅಂತ ಸುಳ್ಳು ಹೇಳ್ದೆ. ಆ ಹೆಣ್ಮಕ್ಳು ಶಾಪ ನಿನ್ ಬಿಡ್ತದ ಅನ್ಕೊಂಡಿದ್ಯಾ? ಉದ್ದಾರ ಆಗಲ್ಲ ನೀನ್ ಯಾವತ್ತುವೆ. ಹಂಗ್ ನಿನ್ ನಿಯತ್ತೆ ಆಗಿದ್ರೆ ನಿನ್ ನಾನು ಸಾಚ, ನಾನು ಸತ್ಯವಂತ, ನಾನು ಸತ್ಯ ಹರಿಶ್ಚಂದ್ರ ತುಂಡು ಅನ್ನೋದಾಗಿದ್ರೆ ಅವತ್ ಮಾತು ಸಾಧಿಸ್ಬೋದ ಹೇಳಿದ್ ಸತ್ಯ ಅಂತ ಹೇಳ್ಬಿಟ್ಟು ಅವತ್ತೇ ಹೇಳಿಕೆ ವಾಪಸ್ ತಗೊಂಡೆ. ಅಲ್ಲಿಗೆ ಅರ್ಥ ಆಯ್ತಾ ನೀನ್ ಯಾರು ಅಂತ ಹೇಳ್ಬಿಟ್ಟು? ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಲ್ಲ, ಇವತ್ ಬಂದಿದ್ಯಾ. ಅಲ್ಲಿ ಮಾತಾಡದೆ, ಅವತ್ತು ಸಾರಿ ಕೇಳದೆ ಅಂದ್ರೆ ಏನ್ ಗೊತ್ತಾ? ಸಮಯ ಸಾಧಕ. ಅವತ್ತು ಕೂಡ ಹೇಳ್ದೆ ಅಲ್ವಾ, ಮೈಸೂರು ಹೆಸರಾದ ನಟನ ಫಾರ್ಮ್ ಹೌಸ್ ಅಲ್ಲಿ ಇಂತರ ಡೀಲಿಂಗ್ ಆಗ್ತಾ ಇದೆ ಅದು ಇದು ಅಂತ ಹೇಳ್ಬಿಟ್ಟು. ಏನು ಸಿಕ್ಲಿಲ್ವಾ? ಅಂಗುಡಿಕ ಬಂದವ್ರಿಗೆ ಪುಸ್ತಕ ಗೊಬ್ಬರ ಎಷ್ಟೆಷ್ಟು ತರ್ತೀವಿ, ಹಾಲು ಎಷ್ಟೆಷ್ಟು ಕರಿತೀವಿ, ಯಾರ್ಯಾರು ಕೊಡ್ತೀವಿ ಅಂತ ಸುಮ್ಮನೆ ಹೋಗಾರೆ ತಗೊಂಡು. ನೀನು ಅದೇ ಪುಡ್ಕೋಸಿನ ಸಿಗ್ತದಲ್ಲಿ ನಿನ್ಗೂ ಅದೇ ಸಿಗೋದು. ಅಲ್ಲೇನು ಸಿಕ್ಲಿಲ್ಲ, ಅದಕ್ಕೆ ಹಿಂಗಾರ ಉನ್ನಾರ ಹಾಕೋಣ ಅಂತ ಬಂದಿದ್ದ. ನಿಮ್ ಒಂದೇಳ ನಿಮ್ಮಂತವ್ರು ಎಷ್ಟೇ ಜನ ಬಂದ್ರು ನಮ್ ಬಾಸ್ತು ಇಷ್ಟೇ. ಅರ್ಥ ಮಾಡ್ಕೊಂಡ್ರ? ಅರ್ಥ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.